ಕೋವಿಡ್-19 ಸರ್ಕಾರದ ತೀವ್ರ ವಿರೋಧದ ನಡುವೆಯೇ ಮೇಕೆದಾಟು ಪಾದಯಾತ್ರೆ ಆರಂಭಗೊಂಡಿದೆ. ನಿನ್ನೆ ಸಾಗರೋಪಾದಿಯಲ್ಲಿ ಜನರು ಆಗಮಿಸಿ ಮೇಕೆದಾಟು ಪಾದಯಾತ್ರೆಗೆ ಬೆಂಬಲ ನೀಡಿದ್ದಾರೆ. ಮೇಕೆದಾಟು ಸಂದರ್ಭದಲ್ಲಿಯೇ ಇದೀಗ ಡಿಕೆ ಶಿವಕುಮಾರ್ ಅವರಿಗೆ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಿ ಎಂದು ಅಧಿಕಾರಿಗಳು ಹೇಳಿದ್ದು, ಅಧಿಕಾರಿಗಳಿಗೆ ಡಿಕೆ ಶಿವಕುಮಾರ್ ಕ್ಲಾಸ್ ತೆಗೆದುಕೊಂಡ ಘಟನೆ ನಡೆದಿದೆ. ಎಡಿಸಿ ಜವರೇಗೌಡ, ಡಿಎಚ್ಒ ನಿರಂಜನ್ ಡಿಕೆ ಶಿವಕುಮಾರ್ಗೆ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಲು ಸಲಹೆ ನೀಡಿದ್ದು, ಆದರೆ ಡಿಕೆಸಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಐ ಆಮ್ ಫಿಟ್ ಅಂಡ್ ಫೈನ್, ನನಗೆ ಸಲಹೆ ಕೊಡಲು ಬಂದಿದ್ದೀರಾ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ನಾನೊಬ್ಬ ಜನಪ್ರತಿನಿಧಿ, ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ನೀವು ನಿಮ್ಮ ಆರೋಗ್ಯ ಇಲಾಖೆ ಸಚಿವರಿಗೆ ಹೋಗಿ ಹೇಳಿ, ಬಚ್ಚಾಗಳ ಹತ್ತಿರ ಆಟ ಆಡಲು ಹೋಗಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನನಗೆ ಏನಾಗಿದೆ ಎಂದು ಟೆಸ್ಟ್ ಮಾಡಲು ಬಂದಿದ್ದೀರಾ? ಅಧಿಕಾರಿಗಳಿಗೆ ನಿಮ್ಮ ಹುದ್ದೆ ಯಾವುದೆಂದು ಪ್ರಶ್ನಿಸಿದ ಅವರು, ನಾನು ಟೆಸ್ಟ್ ಮಾಡಿಸಿಕೊಳ್ಳಲ್ಲ ಅಂತ ವಾಪಸ್ ಕಳಿಸಿದ್ದಾರೆ. ಯಾರೋ ಬಚ್ಚಾಗಳ ಹತ್ರ ಆಟ ಆಡ್ಲಿ, ಏರ್ಪೋರ್ಟ್ ಇಂದ ಬಂದಂತ ಹೊರಗಡೆ ಇರೋ ತರ ಓಡಾಡ್ಲಿ, ಏನ್ ಟೆಸ್ಟ್ ಕೊಡೋದು? ಏನ್ ನಾನು ಟೆಸ್ಟ್? ಅವ್ನು ಬೇಕಾದ್ರೆ ಟೆಸ್ಟ್ ಮಾಡಿಸ್ಕೊಳ್ಳಿ. ಇವಾಗ ಕಮ್ ವಿತ್ ರೆಸ್ಪೆಕ್ಟ್. ಆರೋಗ್ಯ ನನಗೆ ನೋಡ್ರಿ, ರೇ ಮಿಸ್ಟರ್, ನೀವೇನಾಗಿದ್ದೀರಾ? ಎಡಿಸಿ, ನನಗೆ ಐ ಆಮ್ ಫಿಟ್ ಫೈನ್, ಅರ್ಥ ಆಯ್ತಾ? ಯು ಕಾಂಟ್ ಕಂಪಲ್ ಮೀ, ಐ ನೋ ದಿ ಲಾ ಆಫ್ ದಿಸ್ ಲ್ಯಾಂಡ್. ಟೆಲ್ ಯುವರ್ ಹೋಮ್ ಮಿನಿಸ್ಟರ್ ಐ ಆಮ್ ಪರ್ಫೆಕ್ಟ್. ಅವ್ರಿಗೇನೋ ಹೆಲ್ತ್ ಹೆಚ್ಚು ಕಮ್ಮಿ ಆಗಿರ್ಬೋದು, ಹೋಮ್ ಮಿನಿಸ್ಟರ್ಗೋ ಹೆಲ್ತ್ ಮಿನಿಸ್ಟರ್ಗೋ ಚೀಫ್ ಮಿನಿಸ್ಟರ್ಗೋ. ನಾನು ಯಾವ ಟೆಸ್ಟ್ ಕೊಡೋದಿಲ್ಲ, ನನಗೆ ಅವಶ್ಯಕತೆ ಇಲ್ಲ. 15 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀನಿ. ಈ ತೂಕಾಟ ಇದ್ರಲ್ಲಿ ಏನಾದ್ರು ಒಂಚೂರು ಜಗ್ಗಿದ್ದೀನಾ? ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.